ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತುಮಕೂರು ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಮಹಿಳೆ ಮತ್ತು ಮಕ್ಕಳು ಎಲ್ಲ ಹಂತದಲ್ಲೂ ದೌರ್ಜನ್ಯಕ್ಕೆ ಹಾಗೂ ತೊಂದರೆಗೆ ಒಳಗಾಗುವ ಸಮುದಾಯ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆ. ವಿದ್ಯಾಕುಮಾರಿ ಅಭಿಮತ ವ್ಯಕ್ತಪಡಿಸಿದರು. ಸಮಾಜದಲ್ಲಿ ಮಹಿಳೆಯರಿಗೆ ಸಣ್ಣ ಪುಟ್ಟ ಆಮಿಷ ತೋರಿಸಿ ಮಹಿಳೆಯರ ಅಪಹರಣ ಪ್ರಕರಣ ನಡೆಯುತ್ತಿದೆ. ಮಹಿಳೆಯರ ಮತ್ತು ಮಕ್ಕಳ ಮಾರಾಟ ಜಾಲ ಬಹಳ ವ್ಯವಸ್ಥಿತವಾಗಿ ಸಂಚು ರೂಪಿಸುತ್ತಾ ಬರುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಇಂತಹ ಘಟನೆಗಳು ಸಾಕಷ್ಟು ಪ್ರಮಾಣದಲ್ಲಿ ನಡೆಯುತ್ತಿದ್ದರೂ ಬೆಳಕಿಗೆ ಬರುವುದಿಲ್ಲ. ಪೊಲೀಸ್ ಠಾಣೆಗಳಲ್ಲಿ ಮಹಿಳೆಯರ ಮತ್ತು ಮಕ್ಕಳ ಕಾಣೆ ಬಗ್ಗೆ ಪ್ರಕರಣ ದಾಖಲಾದಾಗ ಮಾತ್ರ ಇಂತಹ ಘಟನೆಗಳು ತಿಳಿಯುತ್ತವೆ. ನಾವೆಲ್ಲರೂ ನಾಗರಿಕ ಸಮಾಜದಲ್ಲಿ ಇದ್ದು 21ನೇ ಶತಮಾನದಲ್ಲಿ ಇದ್ದರೂ ಸಹ ಇಂದಿಗೂ ಮಹಿಳೆಯರು ಮತ್ತು ಮಕ್ಕಳು ಇಂತಹ ವ್ಯವಸ್ಥೆಯಲ್ಲಿದ್ದಾರೆ ಎಂಬುದು ಆಘಾತಕಾರಿ ವಿಷಯ. ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆಯ ಬಗ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಕಾನೂನು ಕ್ರಮ ಇದ್ದರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಕರಣ ನಡೆಯುತ್ತಲೇ ಇದೆ. ಹಲವಾರು ಪ್ರಕರಣಗಳಲ್ಲಿ ಮಹಿಳೆಯರ ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದಂತಹ ವ್ಯಕ್ತಿಗಳು ಸರಿಯಾದ ಸಾಕ್ಷ್ಯಾಧಾರವಿಲ್ಲದೆ ಕಾನೂನು ಕ್ರಮದಿಂದ ತಪ್ಪಿಸಿಕೊಳ್ಳುವಂತಹ ಕೆಲಸವಾಗುತ್ತಿದೆ. ಇಂತಹ ಘಟನೆಗಳು ನಡೆಯದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವಾಗಬೇಕಿದೆ. ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆ ಹೊಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಜಿಲ್ಲಾ ಮಟ್ಟದ ಒಂದು ಕಾರ್ಯಾಗಾರ ಮಹಿಳೆಯರ ಮಕ್ಕಳ ಅನೈತಿಕ ಸಾಗಾಣಿಕೆ ತಡೆಗಟ್ಟುವುದು, ಇದರ ಬಗ್ಗೆ ಕ್ರಮಬದ್ಧ ಕಾರ್ಯವಿಧಾನಗಳ ಮಾರ್ಗಸೂಚಿ ಬಗ್ಗೆ ಈ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ನಮಗೆಲ್ಲ ಗೊತ್ತಿದೆ, ಮಹಿಳೆ ಮತ್ತು ಮಕ್ಕಳು ಅವರು ಎಲ್ಲ ಹಂತಗಳಲ್ಲೂ ಕೂಡ ದೌರ್ಜನ್ಯಕ್ಕೆ ಅಥವಾ ತೊಂದರೆಗೆ ಈಡಾಗುವಂಥ ಒಂದು ಸಮುದಾಯ. ಏನಾಗ್ತಾ ಇದೆ ಅಂದರೆ ಅವರಿಗೆ ಅನೇಕ ಸಲ ಅವರಿಗೆ ಏನಾಗುತ್ತೆ ಅನ್ನುವಂಥ ಒಂದು ಅರಿವು ಇರುವುದಿಲ್ಲ ಅಥವಾ ಅದರ ಬಗ್ಗೆ ಗೊತ್ತಿರುವುದಿಲ್ಲ, ಮಾಹಿತಿ ಇರೋದಿಲ್ಲ. ಅದರಿಂದಾಗಿ ಈ ಮಾನವ ಕಳ್ಳ ಸಾಗಾಣಿಕೆ ಏನಿದೆ ಅಥವಾ ಮಾರಾಟ ಏನಿದೆ, ಹೆಣ್ಣು ಮಕ್ಕಳ ಅಥವಾ ಮಹಿಳೆಯರ ಮಾರಾಟ ಏನಿದೆ, ಈ ಒಂದು ಜಾಲ ತುಂಬ ಸಕ್ರಿಯವಾಗಿ ತುಂಬ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅಂತ ಜಾಲಕ್ಕೆ ಸುಲಭವಾಗಿ ಸಿಗುವಂಥವರು ಹೆಣ್ಣು ಮಕ್ಕಳು, ಮಹಿಳೆಯರು. ಅದರಲ್ಲೂ ಕೂಡ ಅನೇಕ ಸಲ ಅವರಿಗೆ ಗೊತ್ತೇ ಇರೋದಿಲ್ಲ ಅವರು ಎಲ್ಲಿಗೆ ಹೋಗ್ತಾ ಇದ್ದಾರೆ, ಯಾವ ಕೂಪಕ್ಕೆ ಅವರನ್ನು ಕರ್ಕೊಂಡೋಗಿ ದೂಡಲಾಗುತ್ತೆ ಅನ್ನುವಂಥ ಒಂದು ಮಾಹಿತಿ ಅವ್ರಿಗಿರೋದಿಲ್ಲ. ಸಣ್ಣ ಪುಟ್ಟ ಆಮಿಷ ತೋರಿಸಿ ಅವರನ್ನು ಬಳಸ್ಕೊಂಡು ಸಣ್ಣ ಪುಟ್ಟ ಆಮಿಷ ತೋರಿಸಿ ಅಥವಾ ಉದ್ಯೋಗದ ಒಂದು ಭರವಸೆ ತೋರಿಸಿ ಅವರನ್ನು ಕರ್ಕೊಂಡು ಹೋಗುವಂಥದ್ದು, ಮತ್ತೆ ಎಲ್ಲೋ ಒಂದು ಕಡೆ ಅವರನ್ನು ಮಾರಾಟ ಮಾಡುವಂಥದ್ದು ಒಂದು ರೀತಿ. ಇನ್ನೊಂದು ರೀತಿಯಲ್ಲಿ ಅವರನ್ನು ಬೇರೆ ವೇಶ್ಯಾವಾಟಿಕೆ ಇರ್ಬೋದು ಅಥವಾ ಲೈಂಗಿಕ ದೌರ್ಜನ್ಯಕ್ಕೆ ಅವರನ್ನು ಒಳಪಡಿಸುವಂಥದ್ದು, ಇದು ಸಾಮಾನ್ಯವಾಗಿ ನಡೀತಾ ಇದೆ. ಆದರೆ ನಮಗೆ ಮೇಲ್ನೋಟಕ್ಕೆ ಇದು ಕಂಡು ಬರ್ತಾ ಇಲ್ಲ. ಪ್ರಾಯಶಃ ಪೊಲೀಸ್ ಇಲಾಖೆಗೆ ಇವತ್ತು ಅನೇಕ ಸಹೋದ್ಯೋಗಿಗಳಿದ್ದಾರೆ, ಅವ್ರಿಗೆ ಗೊತ್ತಿರುತ್ತೆ ಈ ಬಗ್ಗೆ ಬಂದಿರುವಂಥದ್ದು. ಎಷ್ಟೋ ಸಲ ನಮಗೆ ಮೇಲ್ನೋಟಕ್ಕೆ ಎಲ್ಲೋ ಕಾಣೆಯಾಗಿದ್ದಾರೆ, ಅವರು ಕಾಣಿಸ್ತಾ ಇಲ್ಲ ಅಥವಾ ಅವರು ಮನೆಗೆ ಬಂದಿಲ್ಲ, ಈ ರೀತಿ ಆಗ್ತಾ ಇರ್ತದೆ. ಆದರೆ ಅದರ ಒಳಗಡೆ ಇರುವಂತಹ ಜಾಗ ಇದೆಯಲ್ಲ, ಅದು ವ್ಯವಸ್ಥಿತವಾಗಿ ಯಾವ ರೀತಿ ಕಾರ್ಯನಿರ್ವಹಿಸಿ ನಮ್ಗೆ ಗೊತ್ತೇ ಆಗಲ್ಲ. ಪತ್ರಿಕೆಗಳು ಇದೆ, ಪತ್ರಿಕೆಗಳಿಗೂ ಮಾಹಿತಿ ಇರೋಲ್ಲ. ಯಾವುದೋ ಒಂದೆರಡು ಪ್ರಕರಣಗಳು ಹೊರಗಡೆ ಬರ್ಬೋದು ಮಾಹಿತಿ, ಅಥವಾ ಹೊರಗೆ ಗೊತ್ತಾಗುವಂತ ಮಾಹಿತಿ ಯಾರಾದರೂ ಒಂದೆರಡು ಪ್ರಕರಣಗಳು ದಾಖಲಾಗ, ಎಷ್ಟೋ ಪ್ರಕರಣಗಳು ದಾಖಲಾಗದೇನೂ ಹೋಗಿರ್ಬೋದು. ಎಷ್ಟೋ ಕುಟುಂಬಗಳು ಇದನ್ನು ಪೊಲೀಸ್ಗೆ ಕೊಡಬೇಕು ಅಥವಾ ಇದರ ಬಗ್ಗೆ ತನಿಖೆ ಆಗಬೇಕು ಅನ್ನೋದ ಮಾಹಿತಿ ಇಲ್ಲದಂತಹ ಎಷ್ಟೋ ಕುಟುಂಬಗಳು ಕೂಡ ಇದೆ. ಅದರಿಂದಾಗಿ ಇಂಥ ಒಂದು ವ್ಯವಸ್ಥೆನ, ಅದು ನಾಗರಿಕ ಸಮಾಜದಲ್ಲಿದ್ದೇವೆ, ನಾವು 21ನೇ ಶತಮಾನದಲ್ಲಿದ್ದೇವೆ, ಇಂಥ ಒಂದು ಸಂದರ್ಭದಲ್ಲೂ ಕೂಡ ಈ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಅನ್ನೋದೇ ಒಂದು ಆಘಾತಕಾರಿಯಾದಂತಹ ವಿಷಯ. ಅಥವಾ ನಾವೆಲ್ಲರೂ ಕೂಡ ನಾಗರಿಕ ಸಮಾಜ ಅಂತ ಏನು ಹೇಳ್ತೇವೋ ಆ ಸಮಾಜ ತಲೆ ತಗ್ಗಿಸುವಂತಹ ವಿಚಾರ, ಎಲ್ಲರೂ ಕೂಡ ತಲೆ ತಗ್ಗಿಸುವಂತಹ ವಿಚಾರ. ಈ ರೀತಿ ಒಂದು ರೀತಿಯಲ್ಲಿ ಹೆಣ್ಣು ಮಕ್ಕಳನ್ನು, ಮಹಿಳೆಯರನ್ನು ಯಾರನ್ನು ಗೌರವಿಸಬೇಕೋ, ಯಾರನ್ನು ಈ ಸಮಾಜದ ಆಸ್ತಿ ಅಂತ ಪರಿಗಣಿಸಿ
ಅವರಿಗೆ ವಿಶೇಷವಾದ ಗೌರವವನ್ನು ಕೊಡಬೇಕು, ಅವರ ಬದುಕಿಗೆ ಒಂದು ಘನತೆ ಇದೆ ಅಂತ ಭಾವಿಸ್ಕೊಂಡು ಅದನ್ನು ಎತ್ತಿ ಹಿಡಿಬೇಕು ಅಂತ ಜನರೇ ಈ ಹೆಣ್ಮಕ್ಕಳನ್ನು ಈ ರೀತಿ ಬಳಸ್ಕೊಳ್ತಾ ಇರುವಂಥದ್ದು ಅಥವಾ ಅವರನ್ನು ಈ ರೀತಿ ಉಪಯೋಗಿಸುತ್ತಿರುವಂಥದ್ದು, ಇದು ನಾವೆಲ್ಲರೂ ಕೂಡ ತಲೆ ತಗ್ಗಿಸುವಂತಹ ವಿಚಾರ ಆಗಿದೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.